ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿಯ ಚಿಕ್ಕಬಿರದಕಲ್ಲು ಗ್ರಾಮದಲ್ಲಿ ಚಿಕ್ಕಬಿರದಕಲ್ಲು ಗ್ರಾಮದ ಕವಿತಾ ಎನ್ನುವವರು ನಿನ್ನೆ ಮಧ್ಯಾಹ್ನ ಪಕ್ಕದ ಮನೆಗೆ ಹೋಗಿದ್ದಾಗ ಮಹಾರಾಷ್ಟ್ರದ ಪುಣೆ ಮೂಲದ 6 ಜನರ ಗ್ಯಾಂಗ್ ಏಕಾಏಕಿ ಮನೆಗೆ ನುಗ್ಗಿದ್ದಾರೆ. ಮನೆಯಲ್ಲಿ ಇದ್ದ ಪರ್ಸ್ನಲ್ಲಿ 1,90,000 ಹಣವಿತ್ತು. ಅದರಲ್ಲಿ 50,000 ಹಣಕ್ಕೆ ಕೈ ಹಾಕಿ ಪರಾರಿಯಾಗುತ್ತಾ ಇದ್ರು. ಈ ವೇಳೆ 6 ಜನರಲ್ಲಿ ಓರ್ವ ಮಹಿಳೆ ಸಿಕ್ಕಿ ಬಿದ್ದಿದ್ದು ಅವಳಿಗೆ ಧರ್ಮದೇಟು ಕೊಟ್ಟಿದ್ದಾರೆ. ಸಿಕ್ಕಿ ಬಿದ್ದ ಮಹಿಳೆಯನ್ನ ಸೋನು ಎಂದು ಗುರುತಿಸಲಾಗಿದೆ. 6 ಜನರ ಗ್ಯಾಂಗ್ ಮಕ್ಕಳನ್ನ ಕಂಕಳಿನಲ್ಲಿ ಎತ್ತಿಕೊಂಡು ಏರಿಯಾಗಳಲ್ಲಿ ತಿರುಗಾಡುತ್ತಾ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ದಾಳಿ ನಡೆಸಿ ದರೋಡೆ ಮಾಡುತ್ತಿದ್ದರು. ಈ ವೇಳೆ 6 ಜನರಲ್ಲಿ ಇನ್ನುಳಿದವರು ಪರಾರಿಯಾಗಿ ಓಡಿ ಹೋಗುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಮಾದನಾಯಕನಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿದ್ದು ಪರಾರಿಯಾಗಿರುವ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಹೊರಗಡೆ ಇಬ್ರಿದ್ರು. ನಾನೇನೋ ಮಕ್ಕಳು ಸಣ್ಣ ಮಕ್ಕಳು ಅಂತ ಅಂದ್ಬಿಟ್ಟು ಹಿಂಗ್ ನೋಡೋಷ್ಟು ಬಲಗಡೆ ತಿರುಗಿ ನೋಡೋಷ್ಟ್ರಲ್ಲಿ ಅಲ್ಲಿ 4 ಜನ ಇದ್ದವರೆಲ್ಲ ಒಳಗಡೆ ಇದ್ರು. ಒಳಗಡೆ ಇದ್ದವರು ನನ್ನ ಪರ್ಸ್ ಎತ್ಕೊಂಡಿದ್ದು ನೋಡಿಲ್ಲ. ಎತ್ಕೊಂಡು ಬಂದ್ಬಿಟ್ಟು ಪರ್ಸ್ ಇರ್ಲಿಲ್ಲ ಅಲ್ಲಿ. ಆಕ್ಚುಲಿ ಅದನ್ನ ಎತ್ಕೊಂಡೋಗಿ ಎಸ್ಬಿಟ್ಟು ಅವ್ರೆ ಪರ್ಸ್ನ. ಮತ್ತೆ ಎತ್ಕೊಂಡು ದುಡ್ಡು 50,000 ರೂಪಾಯಿ ಬಂಡ್ಲು ಎತ್ಕೊಂಡು ಎಸ್ಬಿಟ್ಟು ಅವ್ರು. ಆಮೇಲೆ ನಾನು ಅಲ್ಲಿಗೆ ಹೋಗಿ ಹಿಡ್ದಿತ್ತು ಅವ್ರನ್ನ. ಎಷ್ಟಿತ್ತು ಮೇಡಮ್ ದುಡ್ಡು? 1,90,000 ಇತ್ತು. ಎಷ್ಟು ಜನ ಬಂದಿದ್ರು ಅವರು? 7 ಜನ ಬಂದಿದ್ರು ಅಂತೆ. ನಾನು 6 ಜನ ಅನ್ಕೊಂಡಿದ್ದೆ, 7 ಜನ ಅಂತೆ. 4 ಜನ ಮಕ್ಕಳು ಅವ್ರೆ. ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ? FIR ಆಗಿದೆ. ಅವ್ರೇನು ಒಂದು ಫೋನು ಇಲ್ಲ, ಏನು ಮಾಡೂ ಇಲ್ಲ. ಇಲ್ಲಿ ಬಂದು ಎಲ್ಲ ಮಾಜೂರ್ ಇಲ್ಲಿರೋರೆಲ್ಲ ಹೋಗಿ ಸೈನ್ ಮಾಡ್ಬಿಟ್ಟು ಬರ್ಬೇಕಂತೆ. ನಾವೇ ಇಲ್ಲೇ ಕರ್ಕೊಂಡೋಗಿ ಸೈನ್ ಮಾಡಿಸ್ಬೇಕಂತೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ನಾನು ಅಲ್ಲಿದ್ದೆ. ಮಕ್ಕಳು ಬಂದವರೆಲ್ಲ ಏನಾದ್ರು ತಿಂಡಿ ಕೊಡೋಣ ಅಂತ ಅನ್ಕೊಂಡು ಮಕ್ಕಳುನವರು ಅಂತ ಅನ್ಕೊಂಡು ಈ ಕಡೆ ತಿರುಗ್ತೀನಿ, ಇಲ್ಲ ಅವ್ರೆ. ಅವ್ರು ಏನ್ ಮಾಡಿದ್ರು?